ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 7 ಶ್ಲೋಕ 5. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯ ಅಪರೇಯಮಿತಸ್ತ್ವನ್ಯಾಂ ಅಪರ ಇಯಂ ಇತತ್ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಅನುವಾದ: ಮಹಾಬಾಹುವಾದ ಅರ್ಜುನನೇ, ಇವಲ್ಲದೆ ನನ್ನ ಇನ್ನೂ ಶ್ರೇಷ್ಠವಾದ ಮತ್ತೊಂದು ಶಕ್ತಿ ಇದೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು. ಇದಲ್ಲೇ ಇನ್ನು ನನ್ನ ಒಂದು ಶ್ರೇಷ್ಠ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾನೆ. ಅದು ಈ ಭೌತಿಕ ಮತ್ತು ಕೆಳಮಟ್ಟದ ಪ್ರಕೃತಿಯ ಸಂಪನ್ಮೂಲಗಳನ್ನ ಬಳಸಿಕೊಳ್ಳುತ್ತಿರುವ ಜೀವಿಗಳಿಂದ ಆದದ್ದು ಅಂತ ಹೇಳ್ತಾ ಇದ್ದಾರೆ. ರಿಪೀಟ್ ಮಾಡಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ.
ಪ್ರಳಯ ತಥಾ ಪ್ರಳಯಸ್ತಥಾ. ಅನುವಾದ: ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲನು ಅಂತ್ಯವೂ ನಾನೇ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. 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 ಏತದ್ಯೋನೀನಿ ಭೂತಾನಿ ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಪರೇಯಮಿತಸ್ತ್ವಾನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೈದಂ ದಾರ್ಯತೆ ಜಗತ್. ಹರೇ ಕೃಷ್ಣ. ಮಾತಾಜಿ ಕೊನೆಯದು ಯಯೇದಂ. ಏದಂ ಯಯೇದಂ ಧಾರ್ಯತೆ ಜಗತ್. ಆಮೇಲೆ ಫಸ್ಟ್ ಲೈನ್ ಅಲ್ಲಿ ಮಿತಸ್ತ್ವನ್ಯಂ. ಮಿತಸ್ತ್ವಾನ್ಯಂ ಇಲ್ಲ, ಅಲ್ಲಿ ಸ್ವಾ ಇಲ್ಲ, ದೀರ್ಘ ಇಲ್ಲ, ಸ್ತ್ವನ್ಯಾಂ ಸ್ತ್ವನ್ಯಾಂ ಅಂತಿದೆ. ರಿಪೀಟ್ ಹೇಳ ಮಾತಾಜಿ. ಹಾ ಹೇಳಿ ಹೇಳಿ. ಅಪರೇಯಮಿತಸ್ತ್ವನ್ಯಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ದಾರ್ಯತೆ ಜಗತ್. ಯಯೇದಂ ಯಯೇದಂ ಧಾರ್ಯತೆ ಜಗತ್. ಯಯೇದಂ ದಾರ್ಯತೆ ಜಗತ್. ಸರಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ. ಮಾತಾಜಿ. ಶ್ಲೋಕ 5. ಅಪರೇಯಮಿತಸ್ತ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಂ ಜೀವಭೂತಾಂ ಮಹಾಬಾಹೋ ಯಹಿದಂ ದಾರ್ಯತೆ ಜಗತ್. ಯಯೇದಂ ಜಗತ್. ಸಾರಿ ಮಾತಾಜಿ. ಯಯೇದಂ ಧಾರ್ಯತೆ ಜಗತ್. ಯಯೇದಂ ದಾರ್ಯತೆ ಜಗತ್. ಯಾಯೇದಂ ಅನ್ಬೇಡಿ, ಯಯೇದಂ ಯಯೇದಂ. ಯಹ್ಯೇದಂ ದಾರ್ಯತೆ ಜಗತ್. ಸರಿ ಉತ್ತಮ. ಯಾಕೆಂದ್ರೆ ದೀರ್ಘ ಇಲ್ಲ, ಅದಕ್ಕೋಸ್ಕರ. ಹೌದು, ಯಹ್ಯೇದಂ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
अपरेयामितस्त्वान्यं प्रकृतिं विद्धि मे परं जीवभूतां महाबाहो ययेदं धार्यते जगत् ಅಪರೇಯ ಸರಿ ಬಂತ ಮಿತಸ್ತ್ವನ್ಯಾಂ ಮಿತಸ್ತ್ವನ್ಯಾಂ ಸ್ವಾನ್ಯಂ अपरेयामितस्त्वान्यं ಹಾ ಸರಿ. ಹರೇ ಕೃಷ್ಣ ಚಂದ್ರಕಲಾ ಮಾತಾಜಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಶ್ಲೋಕ ಇದು ಅಪರೇಯ ಮಿತಿ ಸಂಜ್ಞಾಂ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತ ಮಹಾಬಾಹೋ ಏತಂ ದಾಯತೆ ಜಗತ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಶ್ಲೋಕ 6 ಹೇಳಿ. ವೆಂಕಟೇಶ್ ಪ್ರಭುಜಿ, ಉಷಾ ಕುಮಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತತಃ. ಕೃತ್ಸ್ನಸ್ಯ ಕೃತ್ಸ್ನಸ್ಯ ಹಾಗೆ ಸಾವತ್ತು ನಾವತ್ತು ಇದೆ. ಕೃತ್ಸ್ನ. ಓಕೆ. ಕೃಷ್ಣ. ಉಷಾ ಮಾತಾಜಿ. ಧನ್ಯವಾದ ಮಾತಾಜಿ. ಉಷಾ ಕುಮಾರಿ ಮಾತಾಜಿ. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಜಗತ್ತಃ ಅಂತ ಹೇಳಿ ಮತ್ತೆ ಜಗತ್ತಃ ಅನ್ಬಾರ್ದು. ಕೊನೆಯಲ್ಲಿ ಇದು ವಿಸರ್ಗ ಬಂದಿದ್ರೆ ತಹ ಅಂತಾನೆ ಪೂರ್ತಿ ಹೇಳ್ಬೇಕು. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಮಧ್ಯ ವಿಸರ್ಗ ಬಂದ್ರೆ ಅರ್ಧ ಕಟ್ ಮಾಡ್ಬೇಕು. ಹರೇ ಕೃಷ್ಣ. ಹೇಳಿ ಮಾತಾಜಿ. ಲಾಸ್ಟ್ 2 ಲೈನ್ಸ್ ಹೇಳಿ. 2 ಲೈನ್ಸ್ ಹೇಳಿ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಅಹಂ ಕೃಷ್ಣಸ್ಯ ಜಗತಃ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಪ್ರಭವ ಪ್ರಳಯಸ್ತತಃ. ಹರೇ ಕೃಷ್ಣ. ಉಷಾ ಭಾರ್ಗವಿ ಮಾತಾಜಿ. ಉಷಾ ಭಾರ್ಗವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೇಯನ್ಸ ಮಾತಾಜಿ. ಶ್ರವಂತಿ ಮಾತಾಜಿ. ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿಲ್ಪಾ ಮಾತಾಜಿ. ಶೀಲಾದೇವಿ ಮಾತಾಜಿ. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಹೇಳ ಹೇಳಿ ಮಾತಾಜಿ. 6ನೇ ಶ್ಲೋಕ. 6ನೇ ಶ್ಲೋಕ. ಏತದ್ಯೋನಿನಿ ಭೂತಾನಿ ಸರ್ವಾಣಿ ನೃತ್ಯಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಮಾತಾಜಿ ಫಸ್ಟ್ ಲೈನು ಏತದ್ಯೋನೀನಿ. ನೀನಿ ಅಲ್ಲ ನೀನಿ. ಏತದ್ಯೋನಿನಿ. ಆಮೇಲೆ ಸರ್ವಾಣಿತ್ಯುಪಧಾರಯ. ಸರ್ವಾಣಿ ತ್ರಿಪಧಾರಯ. ಬಾಕಿದೆ 2 ಸರಿ ಬಂತು. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 6. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಃ. ಸರ್ವಾಣಿತ್ಯುಪಧಾರಿ. ತ್ಯೂ ಇದೆ ಮಾತಾಜಿ. ಸರ್ವಾಣಿತ್ಯುಪಧಾರಯ. ಮಾತಾಜಿ ಅದು ಏನೋ ಅರ್ಥ ಆಗ್ಲಿಲ್ಲ ಮಾತಾಜಿ. ಸರ್ವಾಣಿ
ಚೂ ಎಲ್ಲಿ ಬರುತ್ತೆ ಮತ್ತೆ? ತ್ಯು ಅಂದ್ರೆ ಸರ್ವಾಣಿ. ಇದು ಹೇಳ್ತೀನಿ. ಸರ್ವಾಣಿತ್ಯುಪಧಾರಯ. ಓಕೆ ಮಾತಾಜಿ. ಗೊತ್ತಾಯ್ತಾ? ಗೊತ್ತಾಯ್ತು ಮಾತಾಜಿ. ಏತದ್ಯೋನಿನಿ ಭೂತಾನಿ ಸರ್ವಾಣಿ ತ್ಯುಪಧಾರಯ. ಸರ್ವಾಣಿ ಇತಿ ಧಾರಯ ಅಂತ, ಉಪಧಾರಯ. ಸರ್ವಾಣಿ ಇತಿ ಉಪಧಾರಯ. ಸರ್ವಾಣಿತ್ಯುಪಧಾರಯ. ಅದು ಸರ್ವಾಣಿ ಇತಿ ಉಪಧಾರಯ ಅಂತ ಆಗತ್ತೆ. ಹೇಳಿದ್ರೆ ಸರ್ವಾಣಿ ಇತ್ಯುಪಧಾರಯ. ಆ ಇತಿ ಇದು ಸೇರ್ಕೊಂಡ್ಬಿಡುತ್ತೆ ಟ್ಯೂ ಅಂತ. ಓಕೆ. ಪೂರ್ಣಿಮಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಶ್ಲೋಕ 6 ಮಾತಾಜಿ. ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು ಮಾತಾಜಿ, ಧನ್ಯವಾದಗಳು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ನನ್ನನ್ನು ಹೋಗುವಷ್ಟು ಮಾಡಿ ಮಾತಾಜಿ. ಮಾತಾಜಿ ಹೋಗುವಷ್ಟು ಮಾಡಿ ನನ್ನನ್ನು, ಯಾಕಂದ್ರೆ ಸ್ವಲ್ಪ ಮ್ಯೂಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ನನಗೆ. ಓಕೆ ಮಾತಾಜಿ. ಶ್ಲೋಕ 7. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತಃ ಪರತರಂ ನಾನ್ಯತ್ ನ ಅನ್ಯತ್ ನಾನ್ಯತ್ ಕಿಂಚಿದಸ್ತಿ ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅನುವಾದ: ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಭಗವಂತ ಹೇಳ್ತಾ ಇದ್ದಾನೆ, ನನಗಿಂತ ಶ್ರೇಷ್ಠ ಸತ್ಯ ಯಾವುದೂ ಇಲ್ಲ. ಮಣಿನ ದಾರದಲ್ಲಿ ಪೋಣಿಸಿದ್ರೆ ಹೆಂಗೆ ಕೂತಿರತ್ತೋ, ಒಂದು ದಾರ ಕಾಣಿಸೋದಿಲ್ಲ, ಮಣಿಗಳು ಮಾತ್ರ ಕಾಣಿಸತ್ತೆ. ಆ ಥರ ಎಲ್ಲರೂ ಭಗವಂತನೇ ಅವಲಂಬಿಸಿದೀವಂತೆ. ಯಾವ ಥರ? ಮಣಿಗಳು ದಾರದಲ್ಲಿ ಪೋಣಿಸಿದ ಹಾಗೆ ಅಂತ ಅವನೇ ಒಂದು ಇದು ಕೊಟ್ಬಿಟ್ಟಿದ್ದಾನೆ, ಸಾದೃಶ್ಯ. ಹರೇ ಕೃಷ್ಣ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎರಡು ಲೈನ್. ಪೂರ್ತಿ ಶ್ಲೋಕ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಶ್ಲೋಕ 8. ರಸೋಹಂ ಅಪ್ಸು ಕೌಂತೇಯ
प्रभास्मि शशिसूर्ययोः प्रणवः सर्ववेदेषु शब्दः के पौरुषं नृषु रसोऽहम् अप्सु रसोऽहम् अप्सु रसो रसः अहम् अप्सु रसोऽहम् अप्सु कौन्तेय प्रभास्मि प्रभा अस्मि प्रभास्मि शशि सूर्ययोः प्रणवः सर्ववेदेषु प्रणवः सर्ववेदेषु शब्दः खे पौरुषं ಋಷು. ಅನುವಾದ: ಹೇ ಅರ್ಜುನ, ನಾನು ನೀರಿನ ರುಚಿಯು, ಸೂರ್ಯ ಚಂದ್ರರ ಬೆಳಕು, ವೇದದ ಮಂತ್ರಗಳಲ್ಲಿ ಓಂಕಾರವು ಆಗಿದ್ದೇನೆ. ನಾನು ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವು ಆಗಿದ್ದೇನೆ. ಭಗವಂತ ಯಾವ್ದಾದ್ರಲ್ಲಿ ಏನೇನಾಗಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾನೆ. ನೀರಿನಲ್ಲಿ ಆಗಿದ್ದಾನಂತೆ, ಸೂರ್ಯಚಂದ್ರರ ಬೆಳಕು, ವೇದದ ಮಂತ್ರದಲ್ಲಿ ಓಂಕಾರ, ಆಮೇಲೆ ಆಕಾಶದಲ್ಲಿ ಶಬ್ದ, ಪುರುಷನಲ್ಲಿ ಪೌರುಷ, ಇಂತಿಷ್ಟು ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ಋಷು ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಇವತ್ತೇನು ಫಸ್ಟ್ ಡೇ ಅಟೆಂಡೆನ್ಸ್ ಬಂದ್ಬಿಟ್ಟಿದೆ ಮಾತಾಜಿ ಇವತ್ತು. ಇವತ್ತು ಮಾತಾಜಿ ಎಲ್ಲ ಜಾಯಿನ್ ಆಗಿದ್ದಾರೆ ಮಾತಾಜಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಾತಾಜಿ ಅದು ಮಾತಾಜಿ. ಈಗ ನೀವು ಶ್ಲೋಕ ಓದಿ. ಓದ್ತೇನೆ ಮಾತಾಜಿ. ಯಾವುದು 7? ಮಾತಾಜಿ. ಶ್ಲೋಕ 7. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ದೀಕ್ಷಾ ಗೋಕವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ ಓದಿ. ಎ ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ. ಎ ಮಂಜುಳಾ ಮಾತಾಜಿ ಶ್ಲೋಕ 7 ಓದಿ.
परतरं नानेत् किञ्चिदस्ति धनञ्जय मयि सर्वमिदं प्रोतं ಸ್ತೋತ್ರೆ ಮಣಿಗಣಾ ಹಿವ. ಮಾತಾಜಿ ಎಲ್ಲಿ ತಪ್ಪಾಯ್ತು ಗೊತ್ತಿಲ್ಲ. ಲೈನ್ ಫಸ್ಟ್ ಸೆಕೆಂಡ್ ಥರ್ಡ್ ಸರಿಗ್ ಬಂತು. ಫಸ್ಟ್ ಲೈನು ಮತ್ತ ಪರತರಂ ನಾಣ್ಯತ್, ಮತ್ತ ಇದೆ, ಮತ್ತ ಅನ್ಬೇಕು. ಮತ್ತ ಪರತರಂ ನಾನೇತ್. ಕೊನೆಯಲ್ಲೇನು ಸೂತ್ರೆ, ಇದು ಸ್ತೋತ್ರೆ ಅಲ್ಲ, ಸೂತ್ರೆ. ಸೂತ್ರೇ ಮಣಿಗಣಾ ಯುವ. ಸೂತ್ರೆ ಅಂದ್ರೆ ದಾರ, ಸೂತ್ರ. ಸೂತ್ರೇ ಮಣಿಗಣಾ ಯುವ. ಸರಿ ಬಂತ ಮಾತಾಜಿ? ಸರಿ ಬಂತು. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಲ್ಲಜಮ್ಮ ಮಾತಾಜಿ ಓದಿ. ಮಾತಾಜಿ ನಾನೇ ಓದಿ. ಅವರೇ ಓದಿದ್ ಮತ್ತೆ. ಓ ಮಂಜುಳಾ ಮಾತಾಜಿ ಓದಿ. ಶ್ಲೋಕ 8 ಮಾತಾಜಿ. ಅಲ್ಲ 7ನೇ ಶ್ಲೋಕ. ಶ್ಲೋಕ 7. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ದೇವಕಿ ಮಾತಾಜಿ ಓದ್ತೀರ? ದೇವಕಿ ಮಾತಾಜಿ. ಗಣೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಷ್ಟನೇ? 7 ಅಲ್ಲ ಮಾತಾಜಿ? ಶ್ರವಂತಿ ಮಾತಾಜಿ 7ನೇ ಶ್ಲೋಕ ಓದಿ ಮಾತಾಜಿ. ಮಾತಾಜಿ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿದ್ರ ಮಾತಾಜಿ? ಇಲ್ಲ, ಓದಿಲ್ಲ. ಓದಿ ಮಾತಾಜಿ. ಶ್ಲೋಕ 8 ಓದಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ದೇವಕಿ ಮಾತಾಜಿ. ಗಣೇಶ್ ಪ್ರಭುಜಿ ಶ್ಲೋಕ 8 ಓದಿ. ಶ್ರುತಿ ಮಾತಾಜಿ ಶ್ಲೋಕ 8 ಓದಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆರತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ರಸೋಹಂ. ಹರೇ ಕೃಷ್ಣ ರಸೋಹಂ ಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವ ವೇದೇಶು ಶಬ್ದಂ ಕೇ ಪೌರುಷಂ ಋಷು. ಲೈನಲ್ಲೂ ಚೂರ್ ತಪ್ಪಾಯ್ತು. ನಾನು ಹೇಳಿದ್ಮೇಲೆ ಹೇಳಿ ಮಾತಾಜಿ. ರಸೋಹಮಪ್ಸು ರಸೋಹಮಪ್ಸು ಅಂತಲೂ ಹೇಳ್ಬೋದು, ಇಲ್ಲದ್ರೆ ರಸೋಹಂ ಅಪ್ಸು ಕೌಂತೆಯ ಹಂಗೂ ಹೇಳ್ಬೋದು. ರಸೋಹಮಪ್ಸು ಕೌಂತೆಯ. ರಸೋಹಮಪ್ಸು ಕೌಂತೆಯ. ರಸೋ ಅಹಂ ಅನ್ಬೇಡಿ, ರಸೋಹಂ. ರಸೋಹಂ ಅಪ್ಸು ಕೌಂತೆಯ. ಹೇಳಿ ಮಾತಾಜಿ. ರಸೋಹಂ ಮಪ್ಸು ಕೌಂತೆಯ. ರಸೋಹಂ ಮಪ್ಸು ಅನ್ಬಾರ್ದು, ರಸೋಹಂ ಅಪ್ಸು ಹಂಗೆ ಹೇಳಿದ್ದೆ. ರಸೋಹಂ ಅಪ್ಸು ಕೌಂತೆಯ. ಪ್ರಭಾಸ್ಮಿ ಶಶಿ ಸೂರ್ಯಯೋಃ. ಪ್ರಭಾಸ್ಮಿ ಶಶಿ ಸೂರ್ಯಯೋಃ. ಪ್ರಣವ ಸರ್ವ ವೇದೇಶು. ಪ್ರಣವ ಸರ್ವ ವೇದೇಶು. ಶಬ್ದಕ್ಕೆ ಪೌರುಷಂ ಋಷು. ಶಬ್ದಂ ಕೇ ಪೌರುಷಂ ಋಷು. ಶಬ್ದಂ ಇಲ್ಲ, ಅಲ್ಲಿ ವಿಸರ್ಗ ಇದೆ. ಶಬ್ದ ಅದು ಶಬ್ದ ಅನ್ಬೇಕು. ಶಬ್ದ ಪೌರುಷಂ ಋಷು. ಶಬ್ದಕ್ಕೆ ಹೇಳಿ ಶಬ್ದಕ್ಕೆ ಪೌರುಷಂ ಋಷು. ಹರೇ ಹರೇ ಕೃಷ್ಣ ಮಾತಾಜಿ. ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇದು ಮಾತಾಜಿ ಇದು ಶ್ಲೋಕ 7 ಮತ್ತೆ 8 ಒಂದ್ ಸ್ವಲ್ಪ ಇದು ಹೇಳ್ತೀರಾ ಮಾತಾಜಿ? ಅರ್ಥನಾ? ಅನುವಾದ ಬೇಕಾ? ಮಾತಾಜಿ ಅನುವಾದ. ಶ್ಲೋಕ 7ರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನನಗಿಂತ ಶ್ರೇಷ್ಠವಾದ ಸತ್ಯ ಇಲ್ಲ, ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾನೆ. ಆಯ್ತಾ ಪ್ರಭುಜಿ? 8ರಲ್ಲಿ
8ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅವನು ಯಾವ್ಯಾವ್ದ್ರಲ್ಲಿ ಏನೇನು ಅಂತ ಹೇಳ್ತಾ ಇದ್ದಾನೆ. ನಾನು ನೀರಿನ ರುಚಿಯಾಗಿದ್ದೀನಿ, ಸೂರ್ಯ ಚಂದ್ರರ ಬೆಳಕು ಆಗಿದ್ದೀನಿ, ವೇದ ಮಂತ್ರಗಳಲ್ಲಿ ಓಂಕಾರ ಆಗಿದ್ದೀನಿ, ಮತ್ತು ಆಕಾಶದಲ್ಲಿ ಶಬ್ದ, ಪುರುಷರಲ್ಲಿ ಪೌರುಷ ಆಗಿದ್ದೀನಿ ಅಂತ ಹೇಳ್ತಾರೆ. ಓಕೆ. ಹಾ ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ. ಹೇಳಿ ಪ್ರಭುಜಿ, ಹೇಳಿ, ಶ್ಲೋಕ ಹೇಳಿ. ಯಾವ್ದು ಮಾತಾಜಿ? 8 ಹೇಳ? 8 ಹೇಳಿ. ಶ್ಲೋಕ 8. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದ ಕೆ ಪೌರುಷಂ ನೃಷು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಶ್ರುತಿ ಮಾತಾಜಿ, ಶ್ಲೋಕ 8 ಹೇಳಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಿನ್ನಿ ಕರ್ಣಿ ಮಾತಾಜಿ, ಶ್ಲೋಕ 8 ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅದನ್ನ ಒಂದ್ಸಲ ಹೇಳ್ತೀರಾ? ನಾನು ಲೇಟ್ ಆಗಿ ಜಾಯ್ನ್ ಆದೆ. ಯಾವ್ದು ಮಾತಾಜಿ? 8 ಶ್ಲೋಕ. ಹೇಳಿ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಃ ಪ್ರಣವಃ ಸರ್ವವೇದೇಷು ಶಬ್ದಃ ಕೆ ಪೌರುಷಂ ನೃಷು. ಹರೇ ಕೃಷ್ಣ. ಶಶಿ ಸೂರ್ಯಯೋಃ. ಶಶಿ ಸೂರ್ಯಯೋಃ. ಶಶಿ ಸೂರ್ಯಯೋಃ. ಇನ್ನೊಂದ್ಸಲ ಹೇಳ. ಶಬ್ದ ಅಂತ ಹೇಳ್ಬಾರ್ದು, ಶಬ್ದ ಅಂತ ಕಟ್ ಮಾಡ್ಬೇಕು. ಪ್ರಣವ ಶಬ್ದ ಮಧ್ಯದಲ್ಲಿ ವಿಸರ್ಗ ಬಂತು ಅಂದ್ರೆ ಅರ್ಧಕ್ಕೆ ಕಟ್ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಇವಾಗ ಶಶಿ ಸೂರ್ಯಯೋಹೋ ಅಲ್ಲಿ ಪೂರ್ತಿ ಹೇಳ್ಬೇಕು ವಿಸರ್ಗ. ಹೇಳಿ ಮತ್ತೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದ ಕೆ ಪೌರುಷಂ ನೃಷು. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮಂಜುಳಾ ಮಾತಾಜಿ ಹೇಳಿ. ಯಾವ್ದು ಹೇಳಿ ಮಾತಾಜಿ? ಶ್ಲೋಕ 8 ಹೇಳಿ ಮಾತಾಜಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವವೇದೇಷು ಶಬ್ದಕ್ಕೆ ಪೌರುಷಂ ನೃಷು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 9. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಪುಣ್ಯಃ ಪುಣ್ಯೋ ಗಂಧಃ ಪುಣ್ಯಃ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ತೇಜಃ ಚ ಅಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಃ ಚ ಅಸ್ಮಿ ತಪಶ್ಚಾಸ್ಮಿ ತಪಸ್ವಿಷು. ಅನುವಾದ: ನಾನು ಭೂಮಿಯ ಮೂಲ ಪರಿಮಳ, ನಾನು ಅಗ್ನಿಯಲ್ಲಿ ತೇಜಸ್ಸು, ಎಲ್ಲ ಜೀವಿಗಳ ಜೀವ ನಾನೇ, ಎಲ್ಲ ತಪಸ್ವಿಗಳ ತಪಸ್ಸು ನಾನೇ. ಭೂಮಿಯ ಮೂಲ ಪರಿಮಳ ಭಗವಂತಂತೆ, ಅಗ್ನಿಯಲ್ಲಿ ತೇಜಸ್ಸಂತೆ, ಎಲ್ಲ ಜೀವಿಗಳ ಜೀವ ಕೂಡ ಅವನೇ ಅಂತೆ, ಎಲ್ಲ ತಪಸ್ಸುಗಳ ತಪಸ್ಸು ಕೂಡ ಅವನೇ ಅಂತೆ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ತಪಶ್ಚಾಸ್ಮಿ ತಪಸ್ವಿಷು.
पुण्यो गन्धः पृथिव्यां च तेजश्चास्मि विभावसौ पुण्यो गन्धपृथिव्यां तेजश्चास्मि विभावसौ जीवनं सर्वभूतेषु तपश्चास्मि तपस्विषु पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु पुण्यो गन्धः पृथिव्यां च तेजश्चास्मि विभावसौ जीवनं सर्वभूतेषु तपश्चास्मि तपस्विषु कहतु बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहं बीजं बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि बुद्धिः बुद्धिमताम् अस्मि बुद्धिर्बुद्धिमतामस्मि तेजस्तेजस्विनामहं तेजः तेजस्विनाम् अहम् ಅನುವಾದ ಪಾರ್ಥ ನಾನು ಎಲ್ಲ ಅಸ್ತಿತ್ವಗಳ ಮೂಲ ಬೀಜ ಬುದ್ಧಿವಂತರ ಬುದ್ಧಿಶಕ್ತಿ ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಎಂದು ತಿಳಿದುಕೋ. ಎಲ್ಲ ಅಸ್ತಿತ್ವಗಳ ಮೂಲ ಬೀಜ ಪರಮಾತ್ಮನೇ, ಬುದ್ಧಿವಂತರ ಬುದ್ಧಿಶಕ್ತಿನೂ ಅವನೇ, ಮತ್ತು ಎಲ್ಲ ಶಕ್ತಿಶಾಲಿಗಳ ಶಕ್ತಿ ಕೂಡ ಭಗವಂತನೇ ಅಂತ ತಿಳ್ಕೊ ಅಂತ ಅರ್ಜುನನ್ಗೆ ಹೇಳ್ತಾ ಇದ್ದ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ तेजस्तेजस्विनामहं बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहं
बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहम् बीजं मां सर्वभूतानां विद्धि सनातनं बुद्धिर्बुद्धिमतामस्मि तेजस्तेजस्विनामहम् बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहम् बीजं मां सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्विनामहम् ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಲಲಿತಾ ಪೂಜಾರಿ ಮಾತಾಜಿ ಹೇಳಿ. ಯಾವಾಗ ಮಾತಾಜಿ? 9ನೇ ಶ್ಲೋಕ. 9ನೇ ಶ್ಲೋಕ. ಶ್ಲೋಕ 9. ಪುಣ್ಯೋ ಗಂಧಃ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೋ ಜೀವನಂ ಸರ್ವಭೂತೇಷು ತಪಸ್ಯಾಸ್ಮಿ ತಪಸ್ವಿಷು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಪುಣ್ಯೋ ಗಂಧ ಪೃಥ್ವಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮಿ PM ಮಾತಾಜಿ, MN ಸಾಯಿ ಲಕ್ಷ್ಮಿ ಮಾತಾಜಿ. 9ನೇ ಶ್ಲೋಕ. ಸಾಯಿ ಲಕ್ಷ್ಮಿಗೆ ಥ್ರೋಟ್ ಪ್ರಾಬ್ಲಮ್ ಇದೆಯಂತೆ ಮಾತಾಜಿ. ಓಕೆ ಮಾತಾಜಿ. ಲಕ್ಷ್ಮಿ PM ಮಾತಾಜಿ. ಓದ್ತೀನಿ ಮಾತಾಜಿ. 9ನೇ ಶ್ಲೋಕನೋ 10ನೇದು? 9ನೇ ಶ್ಲೋಕ ಓದಿ ಮಾತಾಜಿ. ಆಯ್ತು ಮಾತಾಜಿ. ಪುಣ್ಯೋ ಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ತಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಧನ್ಯವಾದಗಳು ಮಾತಾಜಿ. ಸರಿ ಬಂತಾ? ಸರಿ ಬಂತು. ಮಂಜುಳಮ್ಮ ಮಾತಾಜಿ, ಮಂಜುಳಮ್ಮ ಮಾತಾಜಿ, ವಿಜಯಲಕ್ಷ್ಮಿ ಮಾತಾಜಿ, ನಿರ್ಮಲಾ ಮಾತಾಜಿ. ಹಾ ಹೇಳಿ ಮಾತಾಜಿ. ಮಂಜುಳಮ್ಮ ಮಾತಾಜಿ. ಶ್ಲೋಕ 10. ಶ್ಲೋಕ 10. ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೆಜಸ್ವಿನಾಮಹಂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಜಯಲಕ್ಷ್ಮಿ ಇದು ಮೋಟೋಜಿ ಸ್ಟೈಲಸ್. ಹೌದು, ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಮಾತಾಜಿ. ಲಲಿತಾ ಮಾತಾಜಿ, ನಾನು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿದ್ದೆ, ಅನಸ್ತೇಶ ಕೊಟ್ಟಿದ್ರು, ಮಾತಾಡೋಕ್ ಸರಿ. ಸರಿ ಸರಿ, ಓಕೆ. ಅವ್ರಿಗೂ ಆಗಲ್ಲಂತೆ ಮಾತಾಜಿ. ಪದ್ಮಮಯ್ಯ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪದ್ಮಮಯ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಮ್ಮ ಮಾತಾಜಿ. ಹೇಳ್ತಾ ಇದ್ದೀನಿ ಮಾತಾಜಿ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೆಜಸ್ವಿನಾಮಹಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರೇಖಾ ವಿಜಯಕುಮಾರ್ ಮಾತಾಜಿ, ರೇಣುಕಾ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ 10 ಹೇಳಿ. ಹಾ ಮಾತಾಜಿ. ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೆಜಸ್ವಿನಾಮಹಂ.
ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಣುಕಾ ಮಾತಾಜಿ, ರೇಣುಕಾ ಮಾತಾಜಿ, ಸುಜಾತಾ ಮಾತಾಜಿ, ಸುಜಾತಾ ಮಾತಾಜಿ. ಶ್ಲೋಕ 10 ಅಲ್ಲ ಮಾತಾಜಿ? ಹಾ ಮಾತಾಜಿ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿ ನಾಮಹಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸುಶೀಲಮ್ಮ ಮಾತಾಜಿ, ಸುಶೀಲಮ್ಮ ಮಾತಾಜಿ, ಗೀತಾ ಎನ್ ಮಾತಾಜಿ. ಸುಶೀಲಮ್ಮ ಮಾತಾಜಿ, ಗೀತಾ. ರಾಜೇಶ್ವರಿ ಯಾವಾಗ್ಲೇ ಕೂಗಿದ್ರಿ. ರಾಜೇಶ್ವರಿ ಮಾತಾಜಿ, ನಿಮ್ಗೆ ಒಮ್ಮೆ ಚಾನ್ಸ್ ಸಿಕ್ಕಿದೆ ಅಲ್ವಾ? ನಂಗೆ ನೆನಪಿರ್ಲಿಲ್ಲ ಮಾತಾಜಿ. ಓಕೆ ಮಾತಾಜಿ, ಹೇಳಿ ಮಾತಾಜಿ. ನಾನು ಮಾತಾಜಿ. ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾವ್ದು ಹೇಳ? ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿ ನಾಮಹಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಾನು ಹೇಳ್ತೀನಿ. ಹೇಳಿ ಉಷಾ ಭಾರ್ಗವಿ ಮಾತಾಜಿ. ಬೀಜಂ ಮಾಂ ಸರ್ವಭೂತಾನಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿ ನಾಮಹಂ. ತೇಜಸ್ವಿ ನಾಮಹಂ. ತೇಜಸ್ವಿ. ಹಾ, ತೇಜಸ್ತೆ ಅಂತ ಅನ್ಬಾರ್ದು. ತೇಜಸ್ವಿ. ಆ ಸ್ಥೇನಲ್ಲಿ ತೇ ಮತ್ತೆ ತಾವ ಎರಡು ಸೇರ್ಕೊಂಡಿದೆ, 2 ಲೆಟರ್. ತೇಜಸ್ವಿ ನಾಮಹಂ. ತೇಜಸ್ವಿ ನಾಮಹಂ. ತೇಜಸ್ವಿ ನಾಮಹಂ. ಹಾ, ಎಸ್, ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರೋಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ. ಧರ್ಮ ವಿರುದ್ಧೋ ಇರೋದು ಧರ್ಮ ಅವಿರುದ್ಧ ಅಂತ ಬರುತ್ತೆ. ಅವಿರುದ್ಧ ಧರ್ಮ ಅವಿರುದ್ಧ ಧರ್ಮೋ ವಿರುದ್ಧ. ಭೂತೇಷು ಕಾಮೋಸ್ಮಿ ಕಾಮಃ ಅಸ್ಮಿ ಕಾಮೋಸ್ಮಿ ಭರತರ್ಷಭ. ಭರತ ಋಷಭ. ಭರತರ್ಷಭ ಭರತ ಋಷಭ. ಅನುವಾದ: ಭರತರ್ಷಭನೇ, ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ. ನಾನು ಧರ್ಮ ವಿರುದ್ಧವಲ್ಲದ ಕಾಮ. ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಭಗವಂತ ಹೇಳ್ತಾ ಇದ್ದಾನೆ, ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ ಅಂತ ಹೇಳ್ತಾ ಇದ್ದಾನೆ, ಮತ್ತು ಧರ್ಮ ವಿರುದ್ಧವಲ್ಲದ ಕಾಮ ಅಂತ ಹೇಳ್ತಾರೆ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತ ಋಷಭ ಬಿಡಿಸಿ ಹೇಳ್ಬೇಕು ಅಂದ್ರೆ ಭರತ ಋಷಭ ಅಂತ ಹೇಳ್ಬೇಕು. ಇಲ್ಲಿ ಧರ್ಮ ಅಂತಾನೆ ದೀರ್ಘವಾಗಿ ಹೇಳ್ಬೇಕು, ಇಲ್ಲಾಂದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ. ಅವಿರುದ್ಧೋ ಅದು ವಿರುದ್ಧ ಆಗ್ಬಿಡುತ್ತೆ. ಹರೇ ಕೃಷ್ಣ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ
ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲವತಾ ಚಾಹಂ ಕಾಮರಾಗ ವಿವರ್ಜಿತಂ. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಬಲಂ ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಭರತರ್ಷಭ. ಶ್ಲೋಕ 12. ಯೇ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಂ ಅಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಯೇ ಚೈವ ಚ ಏವ ಚೈವ ಸಾತ್ವಿಕಾಃ ಭಾವಾಃ ರಾಜಸಾ ತಾಮಸಾಶ್ಚ ಯೇ. ರಾಜಸಾಸ್ತಾಮಸಾಶ್ಚ ಯೇ ಅಂದ್ರೆ ರಾಜಸ ತಾಮಸ ಚ ಯೇ. ಮತ್ತ ಏವೇತಿ ಮತ್ತ ಏವ ಇತಿ ಏವೇತಿ ತಾನ್ ವಿದ್ಧಿ ನತ್ವಹಂ ನತ್ವ ಅಹಂ ನತು ಅಹಂ ನತ್ವಹಂ ತೇಷು ತೇ ಮಯಿ. ಅನುವಾದ: ಇದನ್ನು ತಿಳಿದುಕೋ, ಸಾತ್ವಿಕ ರಾಜಸ ತಾಮಸ ಸ್ಥಿತಿಗಳೆಲ್ಲ ನನ್ನ ಶಕ್ತಿಯಿಂದ ಪ್ರಕಟವಾದವು. ಒಂದು ಅರ್ಥದಲ್ಲಿ ಪ್ರತಿಯೊಂದು ವಸ್ತುವು ನಾನೇ, ಆದರೆ ನಾನು ಸ್ವತಂತ್ರನು. ನಾನು ಐಹಿಕ ಪ್ರಕೃತಿಯ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವು ನನ್ನಲ್ಲಿರುವವು. ಒಂದು ತಿಳ್ಕೊ ಅಂತ ಹೇಳ್ತಾ ಇದ್ದಾನೆ. ಸಾತ್ವಿಕ ರಾಜಸ ತಾಮಸ ಈ ಸ್ಥಿತಿ ಎಲ್ಲ ನನ್ನ ಶಕ್ತಿಯಿಂದನೇ ಪ್ರಕಟ ಆಗಿದ್ದು. ಒಂದ್ ಅರ್ಥದಲ್ಲಿ ಪ್ರತಿಯೊಂದು ವಸ್ತುನು ನಾನೇನೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ನಾನು ಸ್ವತಂತ್ರ, ನಾನು ಐಹಿಕ ಪ್ರಕೃತಿ ಗುಣಗಳಿಗೆ ಒಳಪಟ್ಟಿಲ್ಲ, ಬದಲಿಗೆ ಅವೆಲ್ಲ ನನ್ನಲ್ಲಿವೆ ಅಂತ ಹೇಳ್ತಾರೆ. ಯೇ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ. ರಾಜಸಾಸ್ತಮಸಾಶ್ಚ ಯೇ. ಮತ್ತ ಏವೇತಿ ತಾನ್ ವಿದ್ಧಿ. ಮತ್ತ ಏವೇತಿ ತಾನ್ ವಿದ್ಧಿ. ನತ್ವಹಂ ತೇಷು ತೇ ಮಯಿ. ನತ್ವಹಂ ತೇಷು ತೇ ಮಯಿ. ಯೇ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ. ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ.
तेषु ते मयि ये चैव सात्विका भावाः राजसास्तमसाश्च ये मत्त एवेति तान् विद्धि न त्वहं तेषु ते मयि ये चैव सात्विका भावाः राजसास्तमसाश्च ये मत्त एवेति तान् विद्धि न त्वहं तेषु ते मयि ಹರೇ ಕೃಷ್ಣ. ಹೇಳಿಸಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮೊದ್ಲು. ಹಾ ಮಾತಾಜಿ. 11 ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಆಲ್ಫಾಬೆಟ್ ವೈಸ್ ನಾನು ಹೆಸರು ಕಲಿತೀನಿ. ಕನ್ನಡ ಚಿನ್ಕೌನಿ ಮಾತಾಜಿ ಹೇಳಿ ನೀವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11 ಮಾತಾಜಿ. ಹೌದು. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎ ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎ ಮಂಜುಳಾ ಮಾತಾಜಿ. ಮಂಜುಳಮ್ಮ ಮಾತಾಜಿ ಅಲ್ಲ, ಎ ಮಂಜುಳಾ ಮಾತಾಜಿ. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಧನ್ಯವಾದಗಳು ಮಾತಾಜಿ. ಅಪರ್ಣಾ ಮಾತಾಜಿ ಹೇಳಿ. ಅಪರ್ಣಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಲಂ ಬಲವಂತಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರೋಧಂ ಭೂತೇಷು ಕಾಮ್ಯಸ್ಯಂ ಭರತವರ್ಷಭ. ಧರ್ಮ ವಿರುದ್ಧೋ ಭೂತೇಷು. ಧರ್ಮ ವಿರುದ್ಧೋ ಭೂತೇಷು. ಹರೇ ಕೃಷ್ಣ ಮಾತಾಜಿ. ಅವ್ರಿಗೆ ಇನ್ನೊಮ್ಮೆ ಹೇಳಿ ಮಾತಾಜಿ. ಅಪರ್ಣಾ ಮಾತಾಜಿ ಹೊಸಬ್ರು. ಹೌದಾ, ನಾ ಒಂದ್ಸಲಿ ಹೇಳ್ತೀನಿ, ಆಮೇಲೆ ಹೇಳಿ ಮಾತಾಜಿ. ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಹೇಳಿ ಮಾತಾಜಿ. ಬಲಂ ಬಲವಂತಂ ಚಾಹಂ. ಬಲವಂತಮಲ್ಲ, ಬಲವತಾಂ. ಬಲಂ ಬಲವತಾಂ ಚಾಹಂ. ಬಲವತಾ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರೋಧೋ ಭೂತೇಷು ಕಾಮೋಸ್ಮಿಂ ಭರತವರ್ಷಭ. ಭರತವರ್ಷಭ ಅಲ್ಲ, ಭರತರ್ಷಭ ಅಥವಾ ಭರತ ಋಷಭ. ಕಾಮೋಸ್ಮಿ ಭರತರ್ಷಭ ಅಥವಾ ಕಾಮೋಸ್ಮಿ ಭರತ ಋಷಭ. ಕಾಮೋಸಿ ಭರತ ವೃಷಭ. ಕಾಮೋಸ್ಮಿ ಮಾತಾಜಿ.
ಸಿಗೆ ಮಾವತ್ತಿದೆ, ಸ್ಮಿ ಬರುತ್ತೆ. ಕಾಮೋಸ್ಮಿ. ಕಾಮೋಸ್ಮಿ. ಎಸ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ. ಮಾತಾಜಿ 11 ಅಲ್ಲ, 12ನೇ ಶ್ಲೋಕ ಹೇಳಿ ಮಾತಾಜಿ. ಯಾವುದು? 12ನೇ ಶ್ಲೋಕ. ಏ ಚೈವ ಸಾತ್ವಿಕ ಭಾವಾಃ ರಾಜಸ ತಾಮಸಾಚೈಃ ಮತ್ ಏವೇತಿ ತಾನ್ ವಿದ್ಧಿ ನತ್ವಾಹಂ ತೇ ಮಯಿ. ಮಾತಾಜಿ ತಪ್ಪಾಯ್ತು. ರಾಜಸಸ್ತಾಮಸಶ್ಚಯೇ ಬರುತ್ತೆ. ರಾಜಸ ತಾಮಸ ಚ ಯೇ ಅಷ್ಟು ಸೇರಿ ರಾಜಸ ತಾಮಸ ಚ ಹೇ. ರಾಜಸಾಸ್ ತಾಮಸಶ್ಚಯೇ ಚಯೇ. ರಾಜಸಾಸ್ ತಾಮಸಾಸ್ ಚಯೇ. ಪ್ರಾಕ್ಟೀಸ್ ಮಾಡ್ತೇನೆ ಮತ್ತೆ. ಮಾಡಿ ಮಾತಾಜಿ ಮಾಡಿ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 12. ಕೇಳಿಸ್ತಿದ್ಯಾ ಮಾತಾಜಿ? ಕೇಳಿಸ್ತಿದೆ, ಹೇಳಿ. ಶ್ಲೋಕ 12. ಏ ಚೈವ ಸಾತ್ವಿಕ ಭಾವಃ ರಾಜಸಾಸ್ತಮಸಾಶ್ಚ ಹೇ ಮತ್ತ ಏವೇತಿ ತಾನ್ ವಿದ್ಧಿ ನಾತ್ವಹಂ ತೇಷು ತೇ ಮಹಿ. ಎಲ್ಲ ಕರೆಕ್ಟ್ ಬಂತು. ಭಾವಾಹ ವಾಹ ಅಂತ ದೀರ್ಘಾಯಿ ಬರಲಿಲ್ಲ, ಅದೊಂದು ಅಷ್ಟೇ. ಸರಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚೆಲುವಮ್ಮ ಮಾತಾಜಿ. ಚಂದ್ರಕಲಾ ಮಾತಾಜಿ ಹೇಳಿ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 12. ಚೆಲುವಮ್ಮ ಮಾತಾಜಿ ಹೇಳಿ ಮೊದಲು 12ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಏ ಚೈವ ಸಾತ್ವಿಕ ಭಾವಃ ರಾಜಸಸ್ತಮಶ್ಚಯೇ ಮತ್ತ ಏವತಿ ತಾನ್ ವಿದ್ಧಿ ನಾತ್ವಹಂ ತೇಷು ತೇ ಮಹಿ. ಮಾತಾಜಿ ಭಾವಾಹ ದೀರ್ಘ ಬರಲಿಲ್ಲ. ಸಾತ್ವಿಕ ಭಾವಾಹ ವಾಹ ಅಂತ ದೀರ್ಘ ಬರ್ಬೇಕು. ರಾಜಸಾಸ್ ತಾಮಸಾಶ್ಚೈವ ರಾಜಸಾಸ್ ತಾಮಸಾಶ್ಚಯೇ ಹಂಗ್ ಬರ್ಬೇಕು. ರಾಜಸಾಸ್ ತಾಮಸಾಶ್ಚಯೇ ರಾಜಸಾಸ್ತಾಮಸಶ್ಚಯೇ ಹಂಗೆ. ರಾಜಸಾಸ್ತಾಮಸಾಶ್ಚಯೇ. ಕರೆಕ್ಟ್ ಆಗುತ್ತೆ ನೋಡಿ. ಹರೇ ಕೃಷ್ಣ. ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಹರೇ ಕೃಷ್ಣ ಏ ವೇತಿ ಅಲ್ಲೊಂಚೂರು ಹೋಯ್ತು. ಏ ವೇತಿ ಪ್ರಾಕ್ಟೀಸ್ ಮಾಡ್ತೀನಿ ಮಾಡಿ. ಹರೇ ಕೃಷ್ಣ. ಚಂದ್ರಕಲಾ ಮಾತಾಜಿ ಹೇಳಿ. 12. ಏ ಚೈವ ಸಾತ್ವಿಕ ಭಾವಃ ರಾಜಸ ಸಾಮಚ ಯೇ ಬತೆ ಏವೇತಿ ತಾನ್ ವಿಧಿ ನತ್ವಂ ತೇಷ ತೇ ಮಯಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಲೈನಲ್ಲೂ ಮಿಸ್ಟೇಕ್ ಆಯ್ತು ಮಾತಾಜಿ. ಪ್ರಾಕ್ಟೀಸ್ ಮಾಡಿ ಸರಿ. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿರ್ಗುಣಮಯೈರ್ಭಾವೈಃ ತ್ರಿಭಿಃ ಗುಣಮಯೈಃ ಭಾವೈಃ ಯೇಭಿಃ ಸರ್ವಮಿದಂ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮಂ ಅವ್ಯಯಂ. ಮಾಮೇಭ್ಯಃ ಪರಮವ್ಯಯಂ ಪರಮಂ ಅವ್ಯಯಂ. ಅನುವಾದ: ಸಾತ್ವಿಕ, ರಾಜಸ ಮತ್ತು ತಾಮಸವೆನ್ನುವ 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನು ಅರಿಯದೆ ಇದೆ. ನಾನು ಈ ಗುಣಗಳನ್ನು ಮೀರಿದವನು ಮತ್ತು ಅವ್ಯಯನು. ಎಲ್ಲರೂ ಈ ಗುಣಗಳಿಂದ ಮೋಹಿತರಾಗ್ಬಿಟ್ಟು ಎಲ್ಲ ಭಗವಂತನನ್ನ ತಿಳ್ಕೊಳ್ದೆ ಇದೆ. ನಾನು ಈ ಗುಣಗಳನ್ನೆಲ್ಲ ಮೀರಿದವನು ಮತ್ತು ಅವ್ಯಯನು ಅಂತ ಹೇಳ್ತಾರೆ. ತ್ರಿಭಿರ್ಗುಣಮಯೈರ್ಭಾವೈಃ
त्रिभिर्गुणमयैर्भावैः येभिः सर्वमिदं जगत् सर्वमिदं जगत् मोहितं नाभिजानाति मोहितं नाभिजानाति मामेभ्यः परमव्ययम् मामेभ्यः परमव्ययम् त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति मामेभ्यः परमव्ययम् मोहितं नाभिजानाति मामेभ्यः परमव्ययम् त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति मामेभ्यः परमव्ययम् त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति मामेभ्यः परमव्ययम् मोहितं नाभिजानाति मामेभ्यः परमव्ययम् श्लोक 14 दैवी हेष गुणमयी मम माया दुरत्यया मामेव ये प्रपद्यन्ते मायामेतां तरन्ति ते दैवी हेष हि एष हेष गुणमयी मय मम माया दुरत्यया दुरत्ययने माम एव मामेव ये प्रपद्यन्ते मायां ಏತಾಂ ಮಾಯಮೇತಾಂ ತರಂತಿತೆ. ಅನುವಾದ: ಐಹಿಕ ಪ್ರಕೃತಿಯ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಆದರೆ ನನಗೆ ಶರಣಾಗತರಾದವರು ಸುಲಭವಾಗಿ ಅದನ್ನು ದಾಟಿ ಹೋಗಬಲ್ಲರು. ಪ್ರಕೃತಿಯ ಮೂರು ಗುಣಗಳಿಂದ ಆದ ನನ್ನ ದೈವಿ ಶಕ್ತಿನ ಮೀರೋದು ಕಷ್ಟ, ಆದ್ರೆ ನನಗೆ ಶರಣಾಗತನಾದವನು ಸುಲಭವಾಗಿ ಅದನ್ನ ದಾಟಿ ಹೋಗ್ತಾನೆ ಅಂತ ಹೇಳಿ. ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ದೈವಿ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ತರಂತಿ ತೇ. ದೈವಿ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ.
मम माया दुरत्यया मामेवाये प्रपद्यन्ते मायामेतां दैवी हेषा गुणमयी मम माया दुरत्यया मामेव ये प्रपद्यन्ते मायामेतां तरन्ति ते। दैवीशा गुणमयी मम माया दुरत्यया मामेवये प्रपद्यन्ते मायामेतां तरन्ति ते। ಹೇಳ್ಸಿ ಮತ್ತೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಒಮ್ಮೆ. ಶ್ರುತಿ ಮಾತಾಜಿ ದೀಕ್ಷಾ ಮಾತಾಜಿ ಹೇಳಿ. ದೀಕ್ಷಾ ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ ಮಾತಾಜಿ. ಗುಣಮಯೀ ಮಮ ಮಾಯಾ ದುರತ್ಯಯಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ನೀವು 13ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈ येभिः सर्वमिदं जगत् मोहितं नाभिजानाति मामेभ्यः परमव्ययम्. ಮಾತಾಜಿಯಲ್ಲಿ ಭಾವೈಹಿ ಅಂತ ಮಾಡ್ಬೇಕು. ಯಾಕೆಂದ್ರೆ ಇದು ಒಂದ್ ವರ್ಡ್ ತ್ರಿಭೀರ್ ಗುಣಮಯೈರ್ ಭಾವೈ ಏಬಿಹಿ ಅದಷ್ಟು ಸೇರ್ಕೊಂಡಿದೆ. ಇಲ್ಲಿ ಬಿಡಿಸಿರೋದ್ರಿಂದ ಭಾವೈಹಿ ಅಂತ ಹೇಳ್ಬೇಕು. ಸರಿ ಮಾತಾಜಿ, ಸರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹನುಮಂತ್ ಪ್ರಭುಜಿ ಹೇಳಿ. ಹನುಮಂತ್ ಪ್ರಭುಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ 13ನೇ ಶ್ಲೋಕ ಹೇಳಿ. ತ್ರಿಭಿರ್ಗುಣಮಯೈರ್ಭಾವೈಃ येभिः सर्वमिदं जगत् मोहितं नाभिजानाति मामेभ्यः परमव्ययम्. मामेभ्यः परमव्ययम्. मामेभ्यः परमव्ययम्. परमव्ययम्. परम ಅವ್ಯಯಂ ಹಂಗೂ ಹೇಳ್ಬೋದು. ಪರಂ ಅವ್ಯಯಂ. ಪರಮವ್ಯಯಂ. ಧನ್ಯವಾದಗಳು ಮಾತಾಜಿ. ಆರತಿ ಮಾತಾಜಿ, ಅಕ್ಷತಾ ಮಾತಾಜಿ. ಕವಿತಾ ಮಾತಾಜಿ. ಅಕ್ಷತಾ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ. ಕವಿತಾ ಮಾತಾಜಿ ಹೇಳಿ ಮಾತಾಜಿ. 13ನೇ ಶ್ಲೋಕ. ಶ್ಲೋಕ 13. त्रिभिर्गुणमयैर्भावैः येभिः सर्वमिदं जगत् मोहितं नाभिजानाति मामेभ्यः परमव्ययम्. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲ ಅಟೆಂಡೆನ್ಸ್ ಹಾಕಿ. ಆರತಿ ಮಾತಾಜಿ, ಅಕ್ಷತಾ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಲಲಿತಾ ಮಾತಾಜಿ. 13ನೇ ಶ್ಲೋಕ ಹೇಳಿ. ಶೋಭಾ ಭಟ್ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈ येभिः सर्वमिदं जगತ್ मोहितं नाभिजानाति मामेभ्यः परमव्ಯಯम्. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಲಿತಾ ಮಾತಾಜಿ, ಆರತಿ ಮಾತಾಜಿ, ಅಕ್ಷತಾ ಮಾತಾಜಿ 14ನೇ ಶ್ಲೋಕ ಹೇಳಿ. 14ನೇ ಶ್ಲೋಕ. ಅಕ್ಷತಾ ಮಾತಾಜಿ. दैवी हेष्या गुणामही मम माया दुरत्यया मामेव ये प्रपद्यन्ते मायामेतां तरन्ति ते. हरे कृष्ण माताजी. ಧನ್ಯವಾದಗಳು ಮಾತಾಜಿ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೈವಿ ಹೇಷಾ ಗುಣಮಾಯಿ ಮಮ ಮಾಯಾ ದುರಂತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ.
ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 14. ಶ್ಲೋಕ ದೈವಿ 14 ವೇಷ ಹೇಳಿ. ಗುಣಮಯಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ಹೇಳಿ. दैवी एषा गुणमयी मम माया दुरत्यया मामेव ये प्रपद्यन्ते मया मेतं तरन्ति ते. ಮಾಯಾಮೇತಾಂ ತದಂತಿ ತೇ. मायामेतां तरन्ति ते. ಧನ್ಯವಾದಗಳು ಮಾತಾಜಿ. ಐಶ್ವರ್ಯ ಲಕ್ಷ್ಮಿ ಮಾತಾಜಿ, ರವಿ ಪ್ರಭುಜಿ ಹೇಳಿ 14ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ಮಾತಾಜಿ ಶ್ಲೋಕ 14. ದೈವಿ ಹೇಷಾ ಗುಣಮಯಿ ಮಮ ಮಾಯೇ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 14. ಮಾತಾಜಿ ಮಾಯೇ ಇಲ್ಲ, ಮಾಯಾ ದುರತ್ಯಯ 2ನೇ ಲೈನು. ಹಾ ಮಾತಾಜಿ. 3ನೇ ಲೈನು ಮಾಮೇವ ಯೇ ಪ್ರಪದ್ಯಂತೆ. ಮಾಮೇವ ಯೇ ಪ್ರಪದ್ಯಂತೆ. ಮಾಮೇವ ಯೇ ಪ್ರಪದ್ಯಂತೆ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ. ರವಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೈವಿ ಹೇಷ್ಯಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಮಾತಾಜಿ ಎಲ್ಲರಿಗೂ ಓದಿಸುವುದಾ ಅಲ್ಲ ನೀವು ಇನ್ನು ಅದರ ಶ್ಲೋಕ ಮಾಡ್ತೀರಾ? ಇಲ್ಲ, 9 ಆಗೋಯ್ತು ಮಾತಾಜಿ. ಓಕೆ ಮಾತಾಜಿ. 9 ಆಯ್ತು. ಮಾತಾಜಿ ನನ್ನ ಹೆಸರು ಹೇಳಿಲ್ಲ ನೀವು. ನಿರ್ಮಲಾ ಮಾತಾಜಿ ಬಂದಿದ್ದಾರೆ. ನಿರ್ಮಲಾ ಮಾತಾಜಿ ಹೇಳಿ. ಯಾರು ಹೇಳಿಲ್ವೋ ಅವ್ರು ಹೇಳಿ. ನಿರ್ಮಲಾ ಮಾತಾಜಿ ನೀವು 13 ಮತ್ತೆ 14 ಎರಡು ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ನಾನು ಹೇಳ್ತೀನಿ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ನಿರ್ಮಲಾ ಮಾತಾಜಿಗೆ ನಿರ್ಮಲಾ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ಹೇಳ್ತೀನಿ. ಶ್ಲೋಕ 13. ತ್ರಿಭಿರ್ ಗುಣಮಯೀರ್ ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ದೈವಿ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ನಾನು ಹೆಸರು ಯಾವ್ದನ್ನ ಕಲಿತೀನಿ ಅವರೇ ಶ್ಲೋಕ ಹೇಳಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಇವಾಗ ಎಷ್ಟನೇದು ಹೇಳ್ಬೇಕು ಮಾತಾಜಿ? 14ನೇ ಶ್ಲೋಕ ಹೇಳಿ. ನೀವು 13ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಸರಿ ಮಾತಾಜಿ. ತ್ರಿಭಿರ್ಗುಣಮಯೈ ಭಾವೈ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಧನ್ಯವಾದಗಳು. ನಿಸರ್ಗ ಬಂದಿಲ್ಲ. ತ್ರಿಭಿರ್ ಗುಣಮಯೈ ಭಾವೈಹಿ ಹೇಳ್ಬೇಕು. ಇದು ಹೌದಾ ಮಾತಾಜಿ? ಎ ಬಿ ಕೂಡ ಇದ್ರಲ್ಲಿ ಸೇರ್ಕೊಂಡಿದೆ ಬುಕ್ ಅಲ್ಲಿ. ವೈಹಿ ಬಿಡಿಸಿದೀವಲ್ಲ, ವೈಹಿ ಹೇಳಿ. ತ್ರಿಭಿರ್ಗುಣಮಯೈ ಭಾವೈಹಿ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಧನ್ಯವಾದಗಳು ಮಾತಾಜಿ. ಮಂಜುಳಮ್ಮ ಮಾತಾಜಿ ಹೇಳಿ. 14ನೇ ಶ್ಲೋಕ ಹೇಳಿ ಮಾತಾಜಿ ನೀವು. ದೈವಿ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಧನ್ಯವಾದಗಳು ಮಾತಾಜಿ. ಪದ್ಮಾಮಯ್ಯ ಮಾತಾಜಿ ಹೇಳಿ. ಪದ್ಮಾಮಯ್ಯ ಮಾತಾಜಿ 14ನೇ ಶ್ಲೋಕ ಹೇಳಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ
ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ ಎಷ್ಟು? 14ನೇ ಶ್ಲೋಕ ಹೇಳಿ. ಶ್ಲೋಕ 14. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ರಂಜನಾ ಮಾತಾಜಿ, 14ನೇ ಶ್ಲೋಕ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ದೈವಿ ಹೇಷ ದೀರ್ಘ ಇದೆ, ಶಾ ಹೇಷ ಬರ್ಬೇಕು. ಏಷ ಗುಣಮಯಿ. ಎಸ್ ರಾಜೇಶ್ವರಿ ಮಾತಾಜಿ ಹೇಳಿದ್ವಲ್ವಾ? ರಾಜೇಶ್ವರಿ ಮಾತಾಜಿ ಅನ್ಮಿಟ್ ಮಾಡ್ಲಿಲ್ವಾ ಅಂತದ್ದು? ಹೇಳಿದ್ರು. ಓಕೆ. ರೇಖಾ ವಿಜಯಕುಮಾರ್ ಮಾತಾಜಿ, ಸುಜಾತಾ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಸುಜಾತಾ ಮಾತಾಜಿ ಹೇಳಿ. ಶ್ಲೋಕ 14. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ ಮಾಯಾಮೇತಾಂ ತರಂತಿ ತೇ. ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಷಾ ಭಾರ್ಗವಿ ಮಾತಾಜಿ. ಉಷಾ ಭಾರ್ಗವಿ ಮಾತಾಜಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಮಾಯಾಮೇತಾಂ ದೀರ್ಘ ಇದೆ, ಮಾಯಾಮೇತಾಂ ತರಂತಿ ತೇ. ಮಾಯಾಮೇತಾಂ ತರಂತಿ ತೇ. ಸರಿ ಏನ್ ಮಾತಾಜಿ? ಹರೇ ಕೃಷ್ಣ, ಸರಿ ಆಯ್ತು. ಧನ್ಯವಾದಗಳು ಮಾತಾಜಿ. ಸುಶೀಲಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗ್ತದ ಮಾತಾಜಿ? ಈಗ ನಿಮ್ಗೆ ಸುಶೀಲಮ್ಮ ಮಾತಾಜಿಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಮೆಸೇಜ್ ಹಾಕಿದ್ದಾರೆ. ಉಷಾ, ಹೌದು ಮಾತಾಜಿ. ಉಷಾ ಭಾರ್ಗವಿ ಮಾತಾಜಿ ಹೇಳಿದ್ರಲ್ವಾ? ಉಷಾ ಕುಮಾರಿ ಮಾತಾಜಿ ಹೇಳ್ತೀನಿ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿ ತೇ. ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು. ವೆಂಕಟೇಶ್ ಪ್ರಭುಜಿ, ನೀವು 13ನೇ ಶ್ಲೋಕ ಹೇಳಿ. ವೆಂಕಟೇಶ್ ಪ್ರಭುಜಿ. ತ್ರಿಭಿರ್ಗುಣಮಯೈರ್ಭಾವೈ ಏಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ತ್ರಿಭಿರ್ಗುಣಮಯೈರ್ಭಾವೈಃ, ಭಾವೈಃ ಅಂತ ಬರ್ಬೇಕು ಪ್ರಭುಜಿ. ತ್ರಿಭಿರ್ಗುಣಮಯೈರ್ಭಾವೈಃ. ಧನ್ಯವಾದಗಳು ಪ್ರಭುಜಿ. ಗೀತಾ ಎನ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ? ರೇಖಾ ಮಾತಾಜಿ ಕೇಳಿಸ್ತದೆ. ನೀವು 13ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರೀಗ? ಗೀತಾ ಎನ್ ಮಾತಾಜಿ 13ನೇ ಶ್ಲೋಕ ಹೇಳ್ತೀರಾ ಮಾತಾಜಿ ನೀವು? ಓಕೆ ಮಾತಾಜಿ. ತ್ರಿಭಿರ್ಗುಣಮಯೈರ್ಭಾವೈ ಏವಿಂ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮವ್ಯಯಂ ಪರಮವ್ಯಯಂ. ಮಾತಾಜಿ ಹೇಳಿದ್ರೆ ರಿಪೀಟ್ ಮಾಡಿ, ಎಲ್ಲ ಲೈನ್ ಮಿಸ್ಟೇಕ್ ಆಯ್ತು. ತ್ರಿಭಿರ್ಗುಣಮಯೈರ್ಭಾವೈಃ ತ್ರಿಭಿರ್ಗುಣಮಯೈರ್ಭಾವೈ ಏಭಿಃ ಸರ್ವಮಿದಂ ಜಗತ್ ಏವಿಂ ಸರ್ವಮಿದಂ ಜಗತ್
ಮೋಹಿತಂ ನಾಭಿಜಾನಾತಿ मोहितं नाभिजानाति ಮಾಮೇಭ್ಯ ಪರಮವ್ಯಯಂ. ಮಾಮೇಭ್ಯಹಂ ಪರಮವ್ಯಯಂ. ಹರೇ ಧನ್ಯವಾದಗಳು ಮಾತಾಜಿ. ರೋಹಿತ್ ಪ್ರಭುಜಿ, ರೋಹಿತ್ ಪ್ರಭುಜಿ 14ನೇ ಶ್ಲೋಕ ಹೇಳ್ತೀರಾ ಪ್ರಭುಜಿ? ವಿವೋ ಅಂತ ಇದೆ ಮಾತಾಜಿ, ವಿವೋ ಅಂತ ಯಾರು ಅಂತ ಗೊತ್ತಿಲ್ಲ. ವಿವೋ V2 312 ಅಂತ. V12 ಹೌದು. ಮತ್ತೆ ಯಾರು ಹೇಳಲಿಲ್ಲ ಇವಾಗ? ಹೇಳದೇ ಇದ್ದವರು ಹೇಳಿ. ಸುಶೀಲಮ್ಮ ಅನ್ಮ್ಯೂಟ್ ನಾನು ಹೇಳಿಲ್ಲ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ. 14ನೇ ಶ್ಲೋಕ ಹೇಳಿ ಮಾತಾಜಿ. ಓಕೆ. ಶ್ಲೋಕ 14. ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವ ಹೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ಹರೇ ಕೃಷ್ಣ. ಮಾಯಾಮೇತಾಂ ತರಂತಿ ತೇ. ತಾಂ ದೀರ್ಘ ಬರ್ಬೇಕು. ಮಾಯಾಮೇತಂ ತರಂತಿ ತೇ. ಮೇತಂ ಅಲ್ಲ, ಮೇತಾಂ. ಮಾಯಾಮೇತಂ ತರಂತಿ ತೇ. ಮೇತಮ್ಮೆ ಹೇಳ್ತಾ ಇದ್ದೀರಾ, ತಾಂ ತಾಂ ಬರ್ಬೇಕು. ಮಾಯಾಮೇತಾಂ ತರಂತಿ ತೇ. ಈಗ ಬಂತು, ಸರಿ ಆಯ್ತು. ಭಾಗ್ಯಲಕ್ಷ್ಮಿ ಮಾತಾಜಿ, ಅಪರ್ಣಾ ಮಾತಾಜಿ ಹೊಸಬ್ರು ಟ್ರೈ ಮಾಡಿ. 14ನೇ ಶ್ಲೋಕ ಹೇಳಿ. ದೈವಿ ಹೇಷಾ ಗುಣಮಹಿ ಮಮ ಮಾಯಾ ದುರತ್ಯಯ ಮಾಮೇವ ಹೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿ ತೇ. ನೀವು ಮೇತಂ ಅಂದ್ರಿ, ಮೇತಾಂ. ಮಾಯಾಮೇತಾಂ ಮಾಯಮೇತಂ ತರಂತಿ ತೇ. ಮಾಯಾಮೇತಾಂ. ಮಾಯಮೇತಂ ತರಂತಿ. ಮಾಯ ಅಲ್ಲ, ಮಾಯಾಮೇತಾಂ. ಮಾಯಾಮೇತಂ. ದೀರ್ಘಗಳು ಬರ್ಬೇಕು. ರೋಹಿತ್ ಪ್ರಭುಜಿ, ರೋಹಿತ್ ಪ್ರಭುಜಿ ಹೇಳ್ತೀರಾ? ರೋಹಿತ್ ಪ್ರಭುಜಿ ಮ್ಯೂಟ್ ಮಾಡಿದ್ದು. ರೋಹಿತ್ ಪ್ರಭುಜಿ ಹೇಳಿ ಪ್ರಭುಜಿ, 14ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ದೈವಿ ಐಷ್ಯ ಗುಣಮಹಿ ಮಮ ಮಾಯೇ ದುರಂತಯ ಮಾಮೇವ ಯೇ ಪ್ರಬಾಧಿತೆ ಮಾಯಾಮೇತಾಂ ತರಂತಿ ತೇ. ಪ್ರಭುಜಿ ಎಲ್ಲ ಲೈನು ಮಿಸ್ಟೇಕ್ ಆಯ್ತು. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ ಪ್ರಭುಜಿ. ದೈವಿ ಹೇಷ ಗುಣಮಯಿ. ಹೇಳಿ ಪ್ರಭುಜಿ. ದೈವಿ ಏಷ ಗುಣಮಹಿ ಮಮ ಮಾಯಾ ದುರತ್ಯಯ. ಮಮ ಮಾಯಾ ದುರತ್ಯಯ. 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 ಮಾಮೇವ ಯೇ ಪ್ರಪದ್ಯಂತೆ. ಮಾಮೇವ ಈ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಗಾಯತ್ರಿ ಶೆಣೈ ಮಾತಾಜಿ. ಹರೇ ಕೃಷ್ಣ. ಹನುಮಂತ್ ಪ್ರಭುಜಿ ಯಾವ್ದು ಮಾತಾಜಿ? 14ನೇ ಶ್ಲೋಕ ಹೇಳಿ ಮಾತಾಜಿ. 14 ಶ್ಲೋಕ 14. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೀವು 13ನೇ ಶ್ಲೋಕನ ಟ್ರೈ ಮಾಡಿ. ತ್ರಿಭಿರ ಗುಣಮಯ್ಯೇರ ಭಾವೈ ಏಬಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಮಾತಾಜಿ ಫಸ್ಟ್ ಲೈನು ತ್ರಿಭಿರ್ ಗುಣಮಯೈರ್ ಭಾವೈಃ. ತ್ರಿಭಿರ್ ಗುಣಮಯಿ
त्रिभिर्गुणमयी भावैः ಗುಣಮಯೈರ್ಭಾವೈಃ ಗುಣಮಯೈ ಈ ಭಾ ಆದ್ಮೇಲೆ ಅರ್ಕವತ್ತಿದೆಯಲ್ಲ ಅದು ಯೈ ಆದ ತಕ್ಷಣ ಬರ್ಬೇಕು. ತ್ರಿಭಿರ್ಗುಣಮಯೈರ್ಭಾವೈಃ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಹನುಮಂತ ಪ್ರಭುಜಿ ಲೆಫ್ಟ್ ಅದು ಯಾವ್ದು ಹೇಳಲಿಲ್ಲ ಹೇಳಿ. ರಂಜನಾ ಮಾತಾಜಿ ಹೊಸಬ್ದು ಯಾವ್ದಾದ್ರು ಹೇಳಲಿಕ್ಕಿದ್ದು ಹೇಳಿ. ಅಪರ್ಣಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 13 ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸರಿ, ಧನ್ಯವಾದಗಳು ಮಾತಾಜಿ. ನ್ಯೂ ಡಿವೋಟೀಸ್ ನಿಮ್ಗೆ ಜಾಯ್ನಿಂಗ್ ಲಿಂಕ್ ಹಾಕಿದ್ದೀನಿ ನಾನು, ನೋಡಿ. ಇದ್ರಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇದೆ ವಾಟ್ಸಪ್ ಜಾಯ್ನಿಂಗ್ ಲಿಂಕ್. ಗ್ರೂಪಿಗೆ ಜಾಯಿನ್ ಆಗುವ ಲಿಂಕ್ ಹಾಕಿದ್ದೀನಿ. ಅದನ್ನು ಯೂಸ್ ಮಾಡಿ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಅದ್ರಲ್ಲಿ ನೀವು ಜಾಯಿನ್ ಆಗ್ಬಹುದು. ಎಲ್ಲರದ್ದು ಓದಿ ಆಯ್ತಾ? ಹರೇ ಕೃಷ್ಣ ಮಾತಾಜಿ. ಏನೇ ಹೇಳಿದ್ರಿ ಗೊತ್ತಾ, ಅರ್ಥ ಆಗ್ಲಿಲ್ಲ. ಅಲ್ಲ, ಹೊಸೊಬ್ರು ಬಂದಿದಾರಲ್ಲ ಅವ್ರಿಗೆ ಚಾಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಲಿಂಕ್ ಹಾಕಿದ್ದಾರೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ತಾರೆ. ಏನು ಬಂದಿಲ್ಲ ಅಲ್ಲ ಮಾತಾಜಿ? ಲಿಂಕ್ ಇನ್ನೊಮ್ಮೆ ಹಾಕ್ತೇನೆ ಮಾತಾಜಿ. ಇದು ಏಕಾದಶಿ ದಿನ ಹಾಕಿದಿರಲ್ಲ, ನಾನ್ ಎಷ್ಟನೇ ಅಧ್ಯಾಯ ಹೇಳ್ಬೇಕು ಮಾತಾಜಿ? ಪೂರ್ಣಿಮಾ ಮೊದಲನೇ ಅಧ್ಯಾಯನೇ ಇದೆಯಲ್ಲ. ಅಲ್ಲ, 1ರಿಂದ 23 ಅಂತ ಯಾರೋ ಹಾಕಿದೀರಾ. ಪ್ರಿಯಾಂಕಾ ಅವ್ರು ಯಾರೋ? ಪ್ರಿಯಾಂಕಾ ಜುಟೂರ್. ನೋಡ ಬರ್ಲಿಲ್ಲ ಅಂದ್ರೆ ನೀವು ಅರ್ಧರ್ಧ ಹೇಳಿದ್ರೆ ಆಯ್ತು. ನಾನು ಇರ್ತೀನಲ್ಲ. ಒಂದೇ ಅಧ್ಯಾಯ ಕಲ್ತ್ಕೊಂತ. ಒಂದೇ ಅಧ್ಯಾಯ ಮೊದಲನೇ ಅಧ್ಯಾಯ ಕಲ್ತ್ಕೊಳ್ಳಿ. ಫುಲ್ ಅಲ್ಲ ಅದ್ರಲ್ಲಿ ಅರ್ಧರ್ಧ ಹಾಕಿದ್ದೀನಿ. ಪ್ರಿಯಾಂಕಾ ಜುಟೂರ್ ಬರ್ಲಿಲ್ಲ ಅಂದ್ರೆ ನೀವು ಕಂಟಿನ್ಯೂ ಮಾಡಿ. ಮಿಕ್ಕಿದ 46 ಶ್ಲೋಕ ಇದೆ, 23 ಹಾಕಿದ್ವಿ. ಸರಿ ಮಾತಾಜಿ. ಮಾತಾಜಿ ಇಲ್ಲಿ ಹೆಂಗೆ ಮಾಡೋದೀಗ ನಾವು? ಮಾತಾಜಿ 5 ಶ್ಲೋಕ ಓದಿಸ್ಬೇಕಾಗತ್ತೆ. ಮಾತಾಜಿ ಯಾರು ಬಂದಿರ್ತಾರೋ ಹೌದು ಹಾಗೆ ಮಾಡುವ ಮಾತಾಜಿ. ಲಿಸ್ಟ್ ಹಾಕೋದಕ್ಕಿಂತ ನೋಡಿ, ಇವತ್ 41 ಜನ ಬಂದ್ರು. ಹೌದು ಮಾತಾಜಿ, ಹೌದು. ಅದು ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಒಂದು ಕ್ಲಾಸ್ ಎಲ್ಲ ಆಯ್ತಲ್ವಾ ಮಾತಾಜಿ? ಲೆವೆಲ್ 2 ಕ್ಲಾಸ್ ಆಯ್ತಲ್ವಾ ಮಾತಾಜಿ? ಅದಕ್ಕೆ ಬಂದಿದ್ದಾರೆ ಹಾಗಾಗಿ ಮಾತಾಜಿ. ಹೌದು, ಅದೇ ನಾಡಿದ್ದು ಎಷ್ಟು ಜನ ಇರ್ತಾರೋ ಹೌದು ಹಾಗೇನೆ ನೋಡುವ ಮಾತಾಜಿ. ಆನ್ ದ ಬೇಸಿಸ್ ಆಫ್ ದ ಡಿವೋಟೀಸ್ 5 ಶ್ಲೋಕ ಹೇಳಿಸ್ತಾ ಬರೋಣ. ಅಲ್ಲ ಮಾತಾಜಿ. ಮತ್ತೆ ಕವಿತಾ ರೆಡ್ಡಿ ಮಾತಾಜಿಗೆ ಆಗುದಿಲ್ಲ ಅಂತ ಹೇಳಿದ್ದಾರೆ ಮಾತಾಜಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಹೌದಾ? ಹೌದು, ಅವ್ರು ಔಟ್ ಆಫ್ ಸ್ಟೇಷನ್ ಅಂತೆ ಇದ್ದಲ್ಲ ಲೈನ್ ಅಲ್ಲಿ. ನೋಡ್ತೀನಿ. ಕವಿತಾ ರೆಡ್ಡಿ ಮಾತಾಜಿ ಲೀವ್ ಆದ್ರು ಅಂತ ಲೀವ್ ಆಗಿದ್ದಾರೆ. ಹೌದು ಹೌದು, ಅವರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು. ಹೇಳಲಿಕ್ಕೆ ಟ್ರೈ ಮಾಡಿದ್ರು, ನಾನು ಹೇಳಿದ್ದು ನಂತರ ಹೇಳಿ ಅಂತ. ಹೌದಾ? ಹೌದು, ಯಾಕಂದ್ರೆ ಶ್ಲೋಕದ ನಡುವಲ್ಲಿ ಹೇಳಿದ್ರು, ಮತ್ತೆ ಅದೇ ಟಾಪಿಕ್ ಆಗ್ತದೆ ಮಾತಾಜಿ. ಕರೆಕ್ಟ್. ಮಾತಾಜಿ, ಏಕಾದಶಿ ದಿನ ಸಂಜೆ ಮಾಡ್ತೀರಲ್ಲ ಕ್ಲಾಸಸ್, ಏನ್ ಇಷ್ಟ ಅಂತ ಕೊಡ್ತೀರಾ? ಅವಾಗ ಪ್ರಾಕ್ಟೀಸ್ ಹೇಳ್ಬಹುದಾ? ಅದೇ ನೋಡೋಣ. ಇವತ್ತು ಜಾಸ್ತಿ ಜನ ಬಂದ್ರು ಮಾತಾಜಿ. ಯಾವ ತರ ಬರ್ತಾರೆ ಗೊತ್ತಾಗ್ತಿಲ್ಲ ನಂಗೆ. ಅದಕ್ಕೆ ಇವಾಗ ಒಬ್ಬೊಬ್ಬರ ಹೆಸರಿಗೆ ಇಷ್ಟು ಅಂತ ಹಾಕ್ಬಿಟ್ರೆ ಆಮೇಲೆ ಅವ್ರು ಬರ್ಲಿಲ್ಲ ಅಂದ್ರೆ ಮತ್ತಿರ್ಗು ಅದನ್ನ ಮಾಡ್ಬೇಕಾಗತ್ತೆ. ಅದರಿಂದ ಹಂಗೇನಿರುತ್ತಂದ್ರೆ ನಾ ಫಸ್ಟ್ ಅಧ್ಯಾಯದಾಗ 5 ಶ್ಲೋಕ ಹೇಳ್ತೀನಿ ಮಾತಾಜಿ, ಯಾಕಂದ್ರೆ ನಮ್ ಪಾಪ ಐತಿ. ಯಾವ್ದು ಈಸಿ ಅನ್ಸತ್ತೋ ಅದನ್ನೇ ಹೇಳು. ಅದೇ ನನ್ನ ಹತ್ರ ನಾಳೆ ಬುಕ್ಕ ನಮ್ದು ಹಳೇದೈತೆ ಮಾತಾಜಿ, ಅದ್ರಾಗಿದ್ದ ನೋಡಿ ಇದ್ ಮಾಡ್ಬೇಕು. ನೀವು ಫಸ್ಟ್ ಜಾಯಿನ್ ಆಗ್ಬಿಡಿ. ಹ್ಯಾಂಡ್ ರೈಸ್ ಮಾಡಕ್ ಹೇಳ್ಬಿಡ್ತೀನಿ. ಯಾರ್ಯಾರು ಹೇಳ್ತಿರೋ ಅವ್ರು ಹ್ಯಾಂಡ್ ರೈಸ್ ಮಾಡಿ ಅಂತೀನಿ.
ಹ್ಮ್ ಮಾತಾಜಿ. ನೀವೇ ಫಸ್ಟ್ ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಗೆ ಫಸ್ಟ್ ಹೇಳಿಸ್ಬಿಟ್ಟು. ಯಾವ ಓಕೆ ಟೈಮ್ ಮಾತಾಜಿ? ಯಾವ ಟೈಮು? ಸಾಯಂಕಾಲ 7 ಗಂಟೆಗೆ ಮಾತಾಜಿ. 7ರಿಂದ 9 ಮಾಡೋಣ. ಹರೇ ಕೃಷ್ಣ. 7 ಅಲ್ವಾ ಮಾತಾಜಿ? 6 o'clock 6 PM ಅಲ್ವಾ ಮಾತಾಜಿ? 1 ಗಂಟೆ ಮುಂಚಿತವಾಗಿ ಅಲ್ವಾ? ಅಲ್ಲ ನಮ್ಗೆ 8ಕ್ಕೆ ತಾನೆ ಮಾತಾಜಿ, 7:45 ನಾವು ಜಾಯಿನ್. ಓಕೆ ಮಾತಾಜಿ, ಹಾಗಾದ್ರೆ 7ಗೆ ಅಲ್ವಾ? 7 PM. 6:45 7 ಒಳಗೆ ನಾವು ಜಾಯಿನ್. ಓಕೆ ಮಾತಾಜಿ. ಅವತ್ತೇನ್ ಪರವಾಗಿಲ್ಲ, ರೆಕಾರ್ಡಿಂಗ್ ಇಲ್ಲದೆ ಇರೋ ತೊಂದ್ರೆ. ಹಾ ಮಾತಾಜಿ. ಸುಮ್ನೆ ಹೌದು, ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ಇದೆ, ಅದನ್ನ ನೋಡ್ಕೊಳ್ಳಿ. ರೆಕಾರ್ಡಿಂಗ್ ನೋಡಿ ಕಲ್ತ್ಕೊಳ್ಳಿ. ಆಮೇಲೆ ರೆಕಾರ್ಡಿಂಗ್ ಮಾತಾಜಿ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ದೇನೆ ಮಾತಾಜಿ ನಾನು. ಹೌದ್ರಿ, ನಾನು ಬರೇ ಕ್ಲಾಸ್ ಅಷ್ಟೇ ಕೇಳಿಸ್ಕೊಂತೀನಿ ಮಾತಾಜಿ, ಪಾಪ ಇರೋದ್ರಿಂದ. ಇಲ್ಲ, ಕೆಲಸ ಮಾಡುವಾಗ ನೀವು ರೆಕಾರ್ಡಿಂಗ್ ಹಾಕಿದ್ರೆ ಸರಿ. ಕೇಳಿಸ್ಕೋಬಹುದು. ಓಕೆ ಮಾತಾಜಿ. ನಿದ್ದೆ ಮಾಡಿಸ್ತಾ ಇದ್ರೆ ಕೇಳಿಸ್ಕೊಂಡು ನೀವು ಮಾಡಿಸ್ಬೋದು, ಅದು ಮಗುನು ಕೇಳಿಸ್ಕೊಳ್ಳುತ್ತೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಮಾಡೋಣ ಮಾತಾಜಿ. ಹಾ ಮಾತಾಜಿ, ಎಂಡ್ ಮಾಡಿ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆನೂ 6:30ಗೆ ಎಲ್ಲರೂ ಜಾಯಿನ್ ಆಗಿ. ಹರೇ ಕೃಷ್ಣ. ಸುಶೀಲಮ್ಮ ಮಾತಾಜಿ ಅವರಿಗೆ ಆಗ್ಲಿಲ್ಲಂತೆ ಮಾತಾಜಿ, ಅದು ಅನ್ಮ್ಯೂಟ್ ಕೊಟ್ಟೆ ಆದ್ರೂ ಆಗಿಲ್ಲ ಅನ್ಸುತ್ತೆ. ಆಗಿಲ್ಲ, ನಾನು ಮಾಡ್ಲಿಕ್ಕೆ ಹೋದೆ ಮಾತಾಜಿ, ಆಗ್ಲಿಲ್ಲ. ನೀವಾಗಿ ಜಾಯಿನ್ ಆಗ್ಬೇಕಾಗುತ್ತೆ. ಎಷ್ಟು ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಮಾತಾಜಿ? ಇದು 7:45ಗೆ ಡೈಲಿ ಜಾಯಿನ್ ಸ್ಟಾರ್ಟ್ ಆಗುತ್ತೆ. ನಾಡಿದ್ದು ಏಕಾದಶಿ ದಿವಸ ಮಾತ್ರ 1 hour ಮುಂಚೆನೆ ಜಾಯಿನ್ ಆಗತ್ತೆ. ಹರೇ ಕೃಷ್ಣ ಮಾತಾಜಿ. ಡೈಲಿ 7:45ರಿಂದ 9 ಗಂಟೆವರೆಗೆ ಇರತ್ತಾ? ಹಾ ಹೌದು. ಹೌದಾ? ಓಕೆ. ಜಾಯಿನಿಂಗ್ ಲಿಂಕ್ ಹಾಕಿದ್ದೀನಿ, ಜಾಯಿನ್ ಆಗಿ ಅದ್ರಲ್ಲಿ. ಓಕೆ. ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದಾರೆ ನೋಡಿ ಮಾತಾಜಿ, ಯಾವಾಗ ಗೊತ್ತಾಗುತ್ತೆ. ಜಾಯಿನ್ ಆದೆ ನಾನು. ಅಂದ್ರೆ ಇವತ್ತು ಫಸ್ಟ್ ಟೈಮ್ ಅದು ಸೆಕೆಂಡ್ ಲೆವೆಲ್ಗೆ ಅದು ಮೆಸೇಜ್ ಬಂದಿತ್ತು. ನಾನು ಈಗ ನೋಡ್ದೆ ಜಾಯಿನ್ ಆದೆ. ಹೌದಾ? ಗೊತ್ತಿರ್ಲಿಲ್ಲ. ನಾನು ಮಧ್ಯಾಹ್ನ ನೋಡ್ದೆ, ಅಂದ್ರೆ ಯಾವ ಟೈಮ್ ಅಲ್ಲಿ ಇದೆ ಅದು, ಅಂದ್ರೆ ಕ್ಲಾಸ್ ಆದ ನಂತರ ಏನೋ ಥರ್ಡ್ ಲೆವೆಲ್ಗೆ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಸಾಯಂಕಾಲ 7:45ರಿಂದ 9. ಅದೇ 3ನೇ ಲೆವೆಲ್ ಯಾವ್ದು ಗೊತ್ತಾಗಿಲ್ಲ. ಏನು ಉಪನಿಷತ್ತು ಎಲ್ಲ ಇದೆ ಅಂತ ಹೇಳಿದ್ರು. ಅದೇ ಲೆವೆಲ್ 3ಗೆ ಉಪದೇಶಾಮೃತ ಎಲ್ಲ ಇದೆ. ಮಾಡ್ತಾರೆ. ಸ್ಟಾರ್ಟ್ ಆಗ್ಲಿಲ್ಲ, ನಿಮ್ಗೆ ಲಿಂಕ್ ಹಾಕ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ನಿಮ್ಮನ್ನ ಗ್ರೂಪ್ ಅಲ್ಲಿ ಎಲ್ಲ ಜಾಯಿನ್ ಮಾಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಶ್ಲೋಕ ಯಾವಾಗಿಂದ ಹೇಳ್ಕೊಡ್ತಾ ಇದ್ರ ಮಾತಾಜಿ? ನಮಗೆ ಇವತ್ತೇ ಲಿಂಕ್ ಕಳ್ಸಿಕೊಟ್ಟಿರೋದು. ಮಾತಾಜಿ, ನಿಮ್ದು ಲೆವೆಲ್ 2 ಕ್ಲಾಸಸ್ ಸ್ಟಾರ್ಟ್ ಆಗಿತ್ತಲ್ವಾ ಮಾತಾಜಿ? ಅದಕ್ಕೆ ಹೇಳಿಲ್ಲ ಮಾತಾಜಿ. ನೀವು 8ನೇ ಬ್ಯಾಚ್ ಅಲ್ವಾ ಮಾತಾಜಿ? ಹಾಗಾಗಿ ಲೆವೆಲ್ 2 ಮಾತಾಜಿ, ಲೆವೆಲ್ 2 ಕಂಪ್ಲೀಟ್ ಆಗಿದೆ. ಹೌದು, ಇದು 7:45ಕ್ಕೆ ಸ್ಟಾರ್ಟ್ ಆಗತ್ತೆ. ನಿಮ್ಗೆಲ್ಲ ಆಗುದಿಲ್ಲ ಜಾಯಿನ್ ಆಗ್ಲಿಕ್ಕೆ ಅಂತ ನಿಮ್ಗೆ ಈಗ ಲಿಂಕ್ ಹಾಕಿದ್ದು. ನಿಮ್ದು ಕ್ಲಾಸ್ ಎಲ್ಲ ಇವಾಗ ಮುಗಿಯಿತಲ್ವಾ ಮಾತಾಜಿ? ಹೌದು ಮಾತಾಜಿ, ಹೌದು. ಇನ್ನು ದಿನ ಜಾಯಿನ್ ಆಗಿ ಎಲ್ಲದು. ಓಕೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡಿ ಮಾತಾಜಿ. ಧನ್ಯವಾದ ಮಾತಾಜಿ. ಪ್ರವೀಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದ ಸಾಯಿಲಕ್ಷ್ಮಿ ಮಾತಾಜಿ.